ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಭಾನುವಾರದ ಸುವಾರ್ತೆಯ ಧ್ಯಾನಕ್ಕೆ ಸ್ವಾಗತ, ಸುಸ್ವಾಗತ. ಇಂದು ನಾವು ಧ್ಯಾನಿಸಲಿರುವ ವಾರ ಸಾಧಾರಣ ಕಾಲದ 6ನೆಯ ಭಾನುವಾರ, ಫೆಬ್ರವರಿ 11. ನಾವು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ ಪ್ರಭುವೆ. ಈ ದಿನ ನಾವು ಆಲಿಸುವ ಈ ಸುವಾರ್ತೆಯನ್ನು ಆಶೀರ್ವದಿಸಿರಿ. ಈ ಸುವಾರ್ತೆ ಅರ್ಥೈಸುವಂತೆ, ಗ್ರಹಿಸುವಂತೆ ನಮಗೆ ಸ್ವರ್ಗೀಯ ಜ್ಞಾನವಾದ ಪವಿತ್ರಾತ್ಮರನ್ನು ಕಳುಹಿಸಿರಿ. ಪವಿತ್ರಾತ್ಮರು ನಮಗೆ ಸಹಾಯ ಮಾಡಲಿ. ಈ ಸುವಾರ್ತೆ ಆಲಿಸುವಾಗ ಅನಾರೋಗ್ಯದಲ್ಲಿರುವವರು ಸೌಖ್ಯವಾಗಲಿ, ಹಾಗೂ ವಿಶೇಷವಾಗಿ ಶುಭ ಸಂದೇಶದ ಆಶೀರ್ವಾದದಿಂದ ತುಂಬಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಆಮೆನ್. ಯಾಜಕ ಕಾಂಡದಿಂದ ವಾಚನ, ಅಧ್ಯಾಯ 13, ವಾಕ್ಯಗಳು 1-2, 45-46. ಸರ್ವೇಶ್ವರ ಸ್ವಾಮಿ ಮೋಶೆ ಆರೋನರಿಗೆ ಹೇಳಿದ್ದೇನೆಂದರೆ, ಒಬ್ಬ ವ್ಯಕ್ತಿಯ ಮೈ ಮೇಲೆ ಬಾವಾಗಲಿ ಗುಳ್ಳೆಯಾಗಲಿ ಹೊಳೆಯುವ ಮಚ್ಚೆಯಾಗಲಿ ಕಾಣಿಸಿಕೊಂಡು ಅದರಲ್ಲಿ ಕುಷ್ಠರೋಗದ ಲಕ್ಷಣಗಳು ತೋರಿದರೆ ಅವನನ್ನು ಮಹಾಯಾಜಕ ಆರೋನನ ಬಳಿಗೆ, ಇಲ್ಲವೇ ಆರೋನನ ಮಕ್ಕಳಾದ ಯಾಜಕರಲ್ಲಿ ಒಬ್ಬನ ಬಳಿಗೆ ಕರೆದುಕೊಂಡು ಬರಬೇಕು. ಯಾರಲ್ಲಿ ಕುಷ್ಠದ ಗುರುತು ಕಾಣಬಂತೋ ಆ ವ್ಯಕ್ತಿ ತನ್ನ ಬಟ್ಟೆಗಳನ್ನು ಹರಿದುಕೊಂಡು ತಲೆಯನ್ನು ಕೆದರಿಕೊಂಡು ಬಾಯಿಯನ್ನು ಬಟ್ಟೆಯಿಂದ ಮುಚ್ಚಿಕೊಂಡು ನಾನು ಅಶುದ್ಧನು ಅಶುದ್ಧನು ಎಂದು ಕೂಗಿಕೊಳ್ಳಬೇಕು. ಆ ರೋಗದ ಗುರುತು ಅವನಲ್ಲಿ ಇರುವ ದಿನಗಳೆಲ್ಲ ಅವನು ಅಶುದ್ಧನಾಗಿರುವನು. ಅವನು ಅಶುದ್ಧನಾದುದರಿಂದ ಪ್ರತ್ಯೇಕವಾಗಿಯೇ ವಾಸವಾಗಿರಬೇಕು. ಅವನ ನಿವಾಸ ಪಾಳೆಯದ ಹೊರಗೆ ಇರಬೇಕು. ಕೀರ್ತನೆ 32, ಶ್ಲೋಕ. ಪ್ರಭು, ನೀನೇ ನನ್ನ ಮರೆಯು, ಆಪತ್ತಿನ ಲಾಸರೆಯು. ಯಾರ ಪಾಪ ಪರಿಹಾರವಾಗಿದೆಯೋ, ಯಾರ ದ್ರೋಹ ವಿಮೋಚನೆಯಾಗಿದೆಯೋ ಅವರೇ ಧನ್ಯರು. ಯಾರ ಅಪರಾಧವನ್ನು ಪ್ರಭು ಲೆಕ್ಕಿಸಿಲ್ಲವೋ, ಯಾರ ಅಂತರಂಗದಲ್ಲಿ ಕುತಂತ್ರವಿಲ್ಲವೋ ಅವರೇ ಧನ್ಯರು. ಪ್ರಭು, ನೀನೇ ನನ್ನ ಮರೆಯು, ಆಪತ್ತಿನ ಲಾಸರೆಯು. ಆಗ ನಾನು ನಿವೇದಿಸಿದೆ ನನ್ನ ಪಾಪವನ್ನು, ಮರೆ ಮಾಡಲಿಲ್ಲ ನಿನ್ನಿಂದ ನನ್ನ ದ್ರೋಹವನ್ನು. ಪ್ರಭು ಮುಂದೆ ನನ್ನ ತಪ್ಪುಗಳನ್ನೊಪ್ಪಿಕೊಳ್ಳುವೆ ಎಂದೆನು, ಆಗ ನೀನು ಪರಿಹರಿಸಿದೆ ನನ್ನ ಪಾಪ ದೋಷವನ್ನು. ಪ್ರಭು, ನೀನೇ ನನ್ನ ಮರೆಯು, ಆಪತ್ತಿನ ಲಾಸರೆಯು. ಸಜ್ಜನರೇ ಸಂತೋಷಿಸಿರಿ, ಉಲ್ಲಾಸಿಸಿರಿ ಪ್ರಭುವಿನಲ್ಲಿ. ಯಥಾರ್ಥ ಚಿತ್ತರೇ ಜಯಕಾರ ಮಾಡಿ ಆತನ ವಿಷಯದಲ್ಲಿ. ಪ್ರಭು, ನೀನೇ ನನ್ನ ಮರೆಯು, ಆಪತ್ತಿನ ಲಾಸರೆಯು. ಸಂತ ಪೌಲನು ಕೊರಿಂಥ್ಯರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ, ಅಧ್ಯಾಯ 10, ವಾಕ್ಯ 31 ಅಧ್ಯಾಯ 11, 1 ತನಕ. ಸಹೋದರರೇ, ಅದಕ್ಕೆ ನನ್ನ ಉತ್ತರ ಇದು: ನೀವು ಉಂಡರೂ ಕುಡಿದರೂ ಏನು ಮಾಡಿದರೂ ಎಲ್ಲವನ್ನು ದೇವರ ಮಹಿಮೆಗಾಗಿ ಮಾಡಿ. ಯಹೂದ್ಯರಿಗಾಗಲಿ ಗ್ರೀಕರಿಗಾಗಲಿ ದೇವರ ಧರ್ಮಸಭೆಗಾಗಲಿ ಬಾಧಕರಾಗಿರಬೇಡಿ. ನಾನಂತೂ ನನ್ನ ಸ್ವಂತ ಹಿತವನ್ನು ಲೆಕ್ಕಿಸದೆ ಸರ್ವರ ಉದ್ಧಾರಕ್ಕಾಗಿ ಅವರ ಹಿತವನ್ನು ಅಪೇಕ್ಷಿಸಿ ಎಲ್ಲರನ್ನೂ ಎಲ್ಲದರಲ್ಲೂ ಮೆಚ್ಚಿಸಲು ಪ್ರಯತ್ನಿಸುತ್ತೇನೆ. ನಾನು ಕ್ರಿಸ್ತ ಯೇಸುವನ್ನು ಅನುಸರಿಸುವಂತೆ ನೀವು ನನ್ನನ್ನು ಅನುಸರಿಸಿರಿ. ಘೋಷಣೆ: ಅಲ್ಲೆಲುಯ, ಅಲ್ಲೆಲುಯ. ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ. ಈ ರೊಟ್ಟಿಯನ್ನು ತಿಂದವನು ಚಿರಕಾಲ ಬಾಳುತ್ತಾನೆ. ಅಲ್ಲೆಲುಯ್ಯ. ಸಂತ ಮಾರ್ಕನು ಬರೆದ ಶುಭ ಸಂದೇಶದಿಂದ ವಾಚನ, ಅಧ್ಯಾಯ 1, ವಾಕ್ಯಗಳು 40-45. ಮಾರ್ಕ್ ಚಾಪ್ಟರ್ 1, 40-45. ಒಮ್ಮೆ ಕುಷ್ಠರೋಗಿಯೊಬ್ಬನು ಯೇಸು ಸ್ವಾಮಿಯ ಬಳಿಗೆ ಬಂದು, ಮೊಣಕಾಲೂರಿ ತಾವು ಮನಸ್ಸು ಮಾಡಿದ್ದಲ್ಲಿ ನನ್ನನ್ನು ಗುಣ ಮಾಡಬಲ್ಲಿರಿ ಎಂದು ಧೈರ್ಯದಿಂದ ಬೇಡಿಕೊಂಡನು. ಯೇಸುವಿನ ಮನ ಕರಗಿತು. ಅವರು ಕೈ ಚಾಚಿ ಕುಷ್ಠರೋಗಿಯನ್ನು ಮುಟ್ಟಿ, ಖಂಡಿತವಾಗಿಯೂ ನನಗೆ ಮನಸ್ಸಿದೆ, ನಿನಗೆ ಗುಣವಾಗಲಿ ಎಂದರು. ತಕ್ಷಣ ಅವನ ಕುಷ್ಠವು ಮಾಯವಾಯಿತು. ಅವನು ಗುಣ ಹೊಂದಿದನು. ಯೇಸು ಅವನಿಗೆ ಎಚ್ಚರಿಕೆ: ನೀನು ಗುಣ ಹೊಂದಿರುವುದನ್ನು ಯಾರಿಗೂ ಹೇಳಕೂಡದು. ಆದರೆ ನೆಟ್ಟಗೆ ಯಾಜಕನ ಬಳಿಗೆ ಹೋಗು, ಅವನು ನಿನ್ನನ್ನು ಪರೀಕ್ಷಿಸಿ ನೋಡಲಿ. ಅನಂತರ ಮೋಶೆ ನಿಯಮಿಸಿರುವ ಶುದ್ಧೀಕರಣ ವಿಧಿಗಳನ್ನು ಅನುಸರಿಸು, ಇದು ಜನರಿಗೆ ಸಾಕ್ಷಿಯಾಗಿರಲಿ ಎಂದು ಎಚ್ಚರಿಸಿ ಅವನನ್ನು ಕೂಡಲೇ ಕಳುಹಿಸಿ ಬಿಟ್ಟರು. ಆದರೆ ಅವನು ಹೋಗಿ ಈ ಸಮಾಚಾರವನ್ನು ಎಲ್ಲೆಲ್ಲೋ ಸಾರಿದನು.
ಈ ಕಾರಣ ಯೇಸು ಬಹಿರಂಗವಾಗಿ ಯಾವ ಪಟ್ಟಣದೊಳಕ್ಕೂ ಹೋಗಲು ಆಗಲಿಲ್ಲ. ಆದುದರಿಂದ ನಿರ್ಜನ ಪ್ರದೇಶಗಳಲ್ಲೇ ಇರತೊಡಗಿದರು. ಆತ್ಮೀಯ ಸಹೋದರ ಸಹೋದರಿಯರೇ, ಪಾಪ ನಿವಾರಕ, ರೋಗ ನಿವಾರಕ ಪ್ರಭು ಯೇಸು ಸ್ವಾಮಿ. ಕಳೆದ ಭಾನುವಾರ ನಾವು ಪೇತ್ರನ ಅತ್ತೆ ಜ್ವರದಲ್ಲಿರುವಾಗ ಕೈ ಹಿಡಿದು ಎಬ್ಬಿಸಿದ ಮತ್ತು ಯೇಸು ಊರೂರುಗಳಿಗೆ ಸುವಾರ್ತೆಯನ್ನು ಆಲಿಸಿದೆವು. ಈ ದಿನ ಮಾರ್ಕನ ಶುಭ ಸಂದೇಶದಿಂದ ನಾವು ಆಲಿಸಿದೆವು ಕುಷ್ಠ ರೋಗಿಗೆ ಯೇಸು ಸ್ವಾಮಿ ಸೌಖ್ಯ ಕೊಡುವುದನ್ನು. ನೋಡಿ, ಕುಷ್ಠ ಹೇಗಿತ್ತು ಎಂಬುದಾಗಿ ಮೊದಲನೇ ವಾಚನದಲ್ಲಿ ನಾವು ಆಲಿಸಿದೆವು. ಕುಷ್ಠ ರೋಗ ಇದ್ದ ವ್ಯಕ್ತಿ ಆತನ ಮೈ ಮೇಲೆ ಗುಳ್ಳೆಯಾಗಲಿ, ಬಾವಾಗಲಿ, ಹೊಳೆಯುವ ಮಚ್ಚೆಯಾಗಲಿ ಕಾಣಿಸಿಕೊಂಡು ಕುಷ್ಠರೋಗದ ಲಕ್ಷಣಗಳು ಕಂಡ್ರೆ ಮಹಾಯಾಜಕ ಆರೋನನ ಬಳಿಗೆ, ಇಲ್ಲ ಆರೋನನ ಮಕ್ಕಳಾದ ಯಾಜಕರಲ್ಲಿ ಒಬ್ಬನ ಬಳಿಗೆ ಕರ್ಕೊಂಡು ಹೋಗ್ಬೇಕು. ಅಲ್ಲಿ ಕುಷ್ಠದ ಗುರುತು ಕಾಣಬಂತೋ ಆ ವ್ಯಕ್ತಿ ತನ್ನ ಬಟ್ಟೆಗಳನ್ನು ಹರಿದುಕೊಂಡು, ತಲೆಯನ್ನು ಕೆದರಿಕೊಂಡು, ಬಾಯಿಯನ್ನು ಬಟ್ಟೆಯಿಂದ ಮುಚ್ಚಿಕೊಂಡು ನಾನು ಅಶುದ್ಧನು ಅಂದರೆ ಹಳೆ ಒಡಂಬಡಿಕೆಯಲ್ಲಿ ಕುಷ್ಠ ಒಂದು ಶಾಪವೆಂದು ಪರಿಗಣಿಸ್ತಿದ್ರು. ಅದಕ್ಕಾಗಿ ಆ ಕುಷ್ಠ ಸೌಖ್ಯವಾಗದ, ಹೇಗೆ HIV, ಏಡ್ಸ್ ಮತ್ತು ಇನ್ನಿತರ ರೋಗಗಳಿವೆ ಅಲ್ವಾ, ಹಾಗೆ ಪರಿಗಣಿಸುತ್ತಿದ್ರು. ಕೆಲವು ದಿನಗಳಿಂದ ಕೋವಿಡ್ ಇತ್ತು. ಇಲ್ಲಿ ಅವನು ಏನ್ಬೇಕು, ಅವನು ಅದನ್ನು ಅಶುದ್ಧನು ತಾನೇ ಅಂದು, ಮತ್ತು ಅವನು ಆ ದಿನಗಳೆಲ್ಲ ಅವನು ಅಶುದ್ಧನಾಗ್ತಾನೆ ಮತ್ತು ಪ್ರತ್ಯೇಕವಾಗಿ ಆತ ವಾಸವಾಗಬೇಕು, ನಿವಾಸದ ಪಾಳ್ಯದ ಹೊರಗಿರಬೇಕು, ಅಂದ್ರೆ ಸಮಾಜದಲ್ಲಿ ಜೀವಿಸುವಂತಿಲ್ಲ. ಒಂದರ ಏಕಾಂಗಿತನದ ಬದುಕು, ಕೊರತೆ ಅಷ್ಟು ಸುಲಭ ಇಲ್ಲ ಕುಷ್ಠರೋಗಿಯ ಜೀವನ. ನಿಮ್ಗೆ ಗೊತ್ತು, ಈ ಹಾಸಿಗೆಯಲ್ಲಿ ಜೀವನ ಮರಣದ ಮಧ್ಯೆ ಹೊರಡ್ತಿರುವವರು, ಅಥವಾ ಕ್ಯಾನ್ಸರ್ ಇಂಥ ಮರಣಾಂತಿಕ ಕಾಯಿಲೆಗೆ ಒಳಗಾದವರು, ಅಥವಾ ಆಕ್ಸಿಡೆಂಟ್ ಅಲ್ಲಿ, ಅಪಘಾತದಲ್ಲಿ ಕುತ್ತಿಗೆಯ ಕೆಳಗಡೆ ಅಥವಾ ಬೆನ್ನಿನ ಈ ಶಕ್ತಿಯನ್ನು ಕಳ್ಕೊಂಡು ಹಾಸಿಗೆಯಲ್ಲಿ ಇರುವವರು, ವೃದ್ಧಾಪ್ಯದಲ್ಲಿ ಹಾಸಿಗೆಯಲ್ಲಿರುವವರು, ಅಥವಾ ಪಾರ್ಶ್ವವಾಯು ರೋಗಿ ಆಗಿ ಹಾಸಿಗೆಯಲ್ಲಿರುವವರು, ಬಹಳ ಕಷ್ಟ. ಅದು ಹೇಳಲಿಕ್ಕೆ ಸುಲಭ. ಅವರ ಜೀವನದಲ್ಲಿ ಆಗುವ ನೋವುಗಳು, ದುಃಖಗಳು, ಭಾರಗಳು ಬಹಳ ಆತಂಕಕ್ಕೆ ಅವರನ್ನು ತಳ್ಳುತ್ತವೆ, ನಿರಾಶೆಗೆ ತಳ್ಳುತ್ತವೆ. ಬಹಳ ವಿರಳ ವ್ಯಕ್ತಿಗಳು ನೀವು ನೋಡ್ತೀರಿ, ಅದನ್ನೆಲ್ಲ ಎದುರಿಸುವ ಶಕ್ತಿ ಇರುವ ವ್ಯಕ್ತಿಗಳನ್ನು ನೀವು ನೋಡ್ತೀರಿ. ಹೊಸ ಒಡಂಬಡಿಕೆಯಲ್ಲಿ ನೀವು ನೋಡ್ತೀರಿ. ನೋಡಿ, ಇವತ್ತು ಮೊದಲನೇ ವಾಚನ ಮತ್ತು ಮೂರನೇ ವಾಚನ. ಈ ಮೂರನೇ ವಾಚನ ಕುಷ್ಠರೋಗಿ ಯೇಸು ಹತ್ರ ಬರ್ತಾರೆ. ಅಷ್ಟು ಸುಲಭ ಇಲ್ಲ ಕುಷ್ಠರೋಗಿ ಯೇಸು ಹತ್ರ ಬರೋದು. ಯಾಕೆಂದ್ರೆ ಅವರು ಪಾಳೆಯದ ಹೊರಗಿರ್ಬೇಕು ಮತ್ತು ಪ್ರತ್ಯೇಕವಾಗಿ ವಾಸವಾಗಿರ್ಬೇಕು. ಅವರು ಜನರ ಮಧ್ಯೆ ಬರುವಂತಿಲ್ಲ. ಅಂದ್ರೆ ನಾನು ಯೋಚನೆ ಮಾಡ್ತೀನಿ, ಕುಷ್ಠರೋಗಿಗಳ ಮಧ್ಯೆ ಒಂದು ಮಾತು ಬಂತು, ನಮ್ದು ಆಯಿತು, ನಮ್ದು ಮುಗಿಯಿತು, ನಮ್ದು ಇಷ್ಟೇ. ಕೆಲವರು ಯೋಚನೆ ನಿರ್ಧಾರ ಮಾಡಿಬಿಟ್ಟಿದ್ದಾರೆ, ನಮ್ದಿಷ್ಟೇ, ನಮ್ದು ಮುಗಿಯಿತು. ಯಾಕೆಂದ್ರೆ ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ. ಅವರು ಯೇಸುವಿನ ಮಾತಿಗಿಂತ ಡಾಕ್ಟರ್ ಮಾತು ನಂಬಿ ಬಿಟ್ಟಿದ್ದಾರೆ. ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಸಾಸಿವೆ ಕಾಳಿನಷ್ಟು ವಿಶ್ವಾಸವಿದ್ರೆ ಸಾಕು. ಪ್ರಾರ್ಥನೆ ಅದ್ಭುತ ಶಕ್ತಿ. ಯೋಚನೆ ಮಾಡಿ ಪ್ರಿಯರೇ, ದೇವರ ವಾಕ್ಯದಲ್ಲಿ ಶಕ್ತಿ ಇದೆ. ನೀವು ವಿಶ್ವಾಸ, ಭರವಸೆ ಕಳ್ಕೊಳ್ಬೇಡಿ. ಆ ಕುಷ್ಠರೋಗಿ ಅವರ ಮಧ್ಯೆ ಬಂದ ಒಂದು ಮಾತು, ನಾವಿಲ್ಲೇ ಸಾಯ್ಬೇಕು, ನಮ್ಮ ಜೀವನ ಇಷ್ಟೇ, ಅದಕ್ಕಿಂತ ಹೊರಗಡೆ ಅವರು ಚಿಂತಿಸಲಿಲ್ಲ. ವಿ ಹ್ಯಾವ್ ಟು ಥಿಂಕ್ ಬಿಯಾಂಡ್. ಅಂದ್ರೆ ಅದು ವಿಶ್ವಾಸ. ಕಣ್ಣಿಗೆ ಕಾಣದಂತವುಗಳು ಇವೆ ಎಂಬ ನಮ್ಮ ವಿಶ್ವಾಸ. ಅದು ಈ ವ್ಯಕ್ತಿ ಯಾರು ಹೇಳಿರ್ಬೇಕು ಈತನಿಗೆ, ಈ ಊರಿನಲ್ಲಿ ಯೇಸು ಎಂಬುವವರಿದ್ದಾರೆ. ಅವರು ಕುರುಡರಿಗೆ ದೃಷ್ಟಿದಾನ ಮಾಡ್ತಾರೆ, ಕಿವುಡರಿಗೆ ಆಲಿಸುವ ಶಕ್ತಿ ಕೊಟ್ಟಿದ್ದಾರೆ, ರೋಗಿಗಳನ್ನು ಸೌಖ್ಯ ಮಾಡ್ತಾರೆ. ನೋಡಿ, ರೋಮನರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ ವಾಕ್ಯ 17, ಇಂತಿರಲು ಶುಭ ಸಂದೇಶವನ್ನು ಆಲಿಸುವುದರಿಂದ ವಿಶ್ವಾಸ ಮೂಡುತ್ತದೆ, ಯೇಸುವನ್ನು ಪ್ರಕಟಿಸುವುದರಿಂದ ಶುಭ ಸಂದೇಶ ಪ್ರಕಟವಾಗುತ್ತೆ. ಅದೇ ರೋಮನರಿಗೆ 10:9, ಯೇಸುವೆ ಪ್ರಭು ಎಂದು ಬಾಯಿಯಲ್ಲಿ ನಿವೇದಿಸು, ಹೃದಯದಲ್ಲಿ ವಿಶ್ವಾಸಿಸು. ಪ್ರೇಷಿತರ ಕಾರ್ಯಕಲಾಪಗಳು 4:12, ಯೇಸುವಿನಿಂದಲ್ಲದೆ ಬೇರೆ ಆರಿಂದಲೂ ಜೀವೋದ್ಧಾರವಿಲ್ಲ, ಇವರ ನಾಮ ಬಿಟ್ಟರೆ ಬೇರೆ ಧರೆಯಲ್ಲಿರುವ ನಾಮದಲ್ಲಿ ನಮಗೆ ಜೀವೋದ್ಧಾರವಿಲ್ಲ. ಪ್ರೇಷಿತರ ಕಾರ್ಯಕಲಾಪಗಳು 16:31, ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಡು, ನೀನು ನಿನ್ನ ಕುಟುಂಬವು ರಕ್ಷಣೆ ಹೊಂದುವುದು. ಯೇಸು ಯಾರು? 3:17 ಮತ್ತಾಯ, ಈತನು ನನ್ನ ಪುತ್ರ, ನನಗೆ ಪರಮಪ್ರಿಯ, ನನ್ನ ಅಪಾರ ಮೆಚ್ಚುಗೆಗೆ ಪಾತ್ರ. ಮತ್ತಾಯ 17:5, ಈತನು ನನ್ನ ಪುತ್ರ, ನನ್ನ ಅಪಾರ ಮೆಚ್ಚುಗೆಗೆ ಪಾತ್ರ, ನನ್ನ ಪರಮಪ್ರಿಯ ಪುತ್ರ, ಈತನ ಮಾತಿಗೆ ಕಿವಿಗೊಡಿ. ಯೋಹಾನ 17:3 ನಾವು ಓದ್ತೀವಿ, ನಿಜ ದೇವರಾದ ನಿಮ್ಮನ್ನು ನೀವು ಕಳುಹಿಸಿದ ಯೇಸು ಕ್ರಿಸ್ತರನ್ನು ಅರಿತುಕೊಳ್ಳುವುದೇ ನಿತ್ಯ ಜೀವ. ಯೋಹಾನ 5
ಯೋಹಾನ 5:26-27 ಪಿತನು ಜೀವಕ್ಕೆ ಸ್ವಯಂ ಜೀವ ಮೂಲವಾಗಿರುವಂತೆ ಯೇಸುವನ್ನು ಸ್ವಯಂ ಜೀವ ಮೂಲವಾಗಿ ಕರುಣಿಸಿದ್ದಾರೆ. ಯೋಹಾನ 10:10 ನಾನು ಬಂದದ್ದು ಜೀವ ನೀಡೋದು, ಯಥೇಚ್ಛವಾಗಿ ಜೀವ ನೀಡೋದು. ಯೋಹಾನ 6:37 ನನ್ನ ಬಳಿಗೆ ಬರುವವರನ್ನು ನಾನೆಂದಿಗೂ ತಳ್ಳಿ ಬಿಡುವುದಿಲ್ಲ. ಯೋಹಾನ 7:37-38-39 ಬಾಯಾರಿದವನು ನನ್ನ ಬಳಿಗೆ ಬರಲಿ, ನನ್ನಿಂದ ಕುಡಿಯಲಿ, ಜೀವ ಜಲವು ಹೊನಲಾಗಿ ಹರಿಯುವುದು. ಆ ಲೋಕೋದ್ಧಾರಕನೇ ನಾನೇ ಅಂತ ಸಮಾರಿಯ ಸ್ತ್ರೀಗೆ ಯೇಸು ಹೇಳಿದರು. ನೋಡಿ, ಅಂತ ಯೇಸು, ಅಂತ ರಕ್ಷಕ ನಮಗಿರುವಾಗ, ಅಂತ ರಕ್ಷಣೆ ಅಡಿಯಲ್ಲಿ ನಾವಿರುವಾಗ ನಾವು ಯಾವುದಕ್ಕೆ ಭಯಪಡಬೇಕು? ಯಾತಕ್ಕೆ ಭಯಪಡಬೇಕು? ಅದಕ್ಕಾಗಿ ಇವತ್ತು ನೀವು ನೋಡಿ, ಕುಷ್ಠರೋಗಿಗೆ ವಿಶ್ವಾಸ ಮೂಡಿತು. ಇವತ್ತು ನನ್ನಲ್ಲಿ ವಿಶ್ವಾಸ ಮೂಡಬೇಕು. ಈ ಸುವಾರ್ತೆ ವಿಶ್ವಾಸ ಬಲಪಡಿಸಬೇಕು. ಆ ಕುಷ್ಠರೋಗಿ ಏನ್ ಮಾಡಿದ? ಆತ ಇದ್ದ ಸಿಚುವೇಶನ್ ಅಥವಾ ವಾತಾವರಣ, ಕುಷ್ಠರೋಗದ ವಾತಾವರಣ, ಪಾಳೆಯದ ಹೊರಗೆ ಪ್ರತ್ಯೇಕವಾಗಿ ಅಶುದ್ಧನಾಗಿದ್ದ. ಆದ್ರೆ ಅಲ್ಲಿಂದ ಎದ್ದು ಬರಬೇಕಾದ್ರೆ ಅವನಿಗೆ ಧೈರ್ಯ ಬೇಕು. ವಿಶ್ವಾಸ ಒಂದು ಧೈರ್ಯ, ವಿಶ್ವಾಸ ಒಂದು ರಿಸ್ಕ್, ವಿಶ್ವಾಸ ಒಂದು ತ್ಯಾಗ, ಸ್ಯಾಕ್ರಿಫೈಸ್. ಅದರಿಂದ ಆತ್ಮೀಯರೇ, ಆತ ಏನ್ ಮಾಡ್ದ? ಆತ ಯೇಸು ಹತ್ರ ಹೋಗೋದು ನಿರ್ಧಾರ ಮಾಡಿದ. ನೋಡಿ, ನಾವು ವಿಶ್ವಾಸದಲ್ಲಿ ನಿರ್ಧಾರ ಬಹಳ ಮುಖ್ಯ. ಆಧಾರ ದೇವರು ಕೊಡ್ತಾರೆ. ಆತ ನಿರ್ಧಾರ ಮಾಡಿದ. ನಿರ್ಧಾರ ಮಾಡಿ ಯೇಸುವನ್ನು ಭೇಟಿ ಮಾಡಲೇಬೇಕು ಎಂಬ ಹಠ ತೊಟ್ಟ, ಪಣ ತೊಟ್ಟ. ಆತ ಬಂದ. ಯಾರಾತನಿಗೆ ಊಟ ಕೊಟ್ಟರು? ಯಾರಾತನನ್ನು ಆರೈಕೆ ಮಾಡಿದ್ರು? ಎಷ್ಟು ದಿನ ಆಯ್ತು ಸ್ನಾನ ಮಾಡದೆ, ವಾಸನೆ, ದುರ್ವಾಸನೆ, ಕೀವು, ಆ ದೇಹ ಎಲ್ಲ ಕ್ರಶವಾಗಿದೆ. ಅದರಿಂದ ಆತನಲ್ಲಿದ್ದ ಆ ಭರವಸೆ, ಆತನಲ್ಲಿದ್ದ ವಿಶ್ವಾಸ. ಇವತ್ತು ನೀವು ಕೂಡ ಈ ರೋಗಿಯಂತೆ ಎಲ್ಲ ನಿಮ್ಮ ರೋಗ ಕಷ್ಟದಲ್ಲಿ ನೀವು ಇರಬಹುದು, ಅಥವಾ ಕೊಳೆದು ಹೋಗಿರಬಹುದು ದೇಹ. ಆ ವಿಶ್ವಾಸ ಬಿಡಬೇಡಿ. ಇರ್ಬೋದು ದೇಶ ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಕೆಲಸ ಇಲ್ಲ, ನೀವೆಲ್ಲ ಕಳ್ಕೊಂಡ ಭಾವನೆ ಬರ್ತಾ ಇರಬಹುದು. ಹೆದರಬೇಡಿ, ನಮಗಾಗಿ ಯೇಸು ಇದ್ದಾರೆ. ಜೀಸಸ್ ಈಸ್ ದ ಸೇವಿಯರ್, ಈಸ್ ವಿತ್ ಅಸ್. ಯೇಸು ರಕ್ಷಕ ನಮಗಾಗಿದ್ದಾರೆ, ನಮ್ಮ ಜೊತೆ ಇದ್ದಾರೆ. ಆ ಕುಷ್ಠರೋಗಿ ಹೋದ. ಯೇಸು ಬೆಟ್ಟದ ಮೇಲೆ ಬೋಧನೆ ಮಾಡ್ತಾ ಇದ್ರು. ಯೇಸು ಹತ್ರ ಬಂದ. ಅಷ್ಟು ಸುಲಭ ಇರಲಿಲ್ಲ. ನೋಡಿ, ಆತ ಎಲ್ಲ ಅಡಚಣೆಗಳನ್ನು, ಅಡೆತಡೆಗಳನ್ನು ಜಯಿಸಿದ. ನಾವು ಕೂಡ ಕೆಲವು ಸರಿ ಭಾನುವಾರ ಬಲಿಪೂಜೆಗೆ ಹೋಗ್ಬೇಕಾದ್ರೆ, ಧ್ಯಾನಕೂಟಕ್ಕೆ ಹೋಗ್ಬೇಕಾದ್ರೆ, ಪವಿತ್ರ ಸ್ಥಳದಲ್ಲಿ ಎಷ್ಟು ಅಡಚಣೆಗಳಿರ್ತವೆ, ಅದನ್ನು ಜಯಿಸಬೇಕು. ಇನ್ನು ಕೆಲವು ದಿನದಲ್ಲಿ, ಇದೇ ವಾರದಲ್ಲಿ ತಪಸ್ಸು ಕಾಲ ಬರುತ್ತೆ. ಪಾಪ ವಿಜ್ಞಾಪನೆ ಮಾಡ್ತೀವಿ ಸರಿ, ನಾವು ಪಶ್ಚಾತ್ತಾಪ ಪಡ್ತೀವಿ ಸರಿ, ನಾವು ಉಪವಾಸ ಪ್ರಾರ್ಥನೆ ಮೂಲಕ ಅನ್ಕಂಟ್ರೋಲೇಬಲ್ ಡಿಸೈರ್ಸ್ ಅಂದ್ರೆ ಆಶೆ, ನಿಯಂತ್ರಣಕ್ಕೆ ಬಾರದ ಆಶೆ ಆಕಾಂಕ್ಷೆಗಳನ್ನು ನಾವು ನಿಯಂತ್ರಣಕ್ಕೆ ತರಬೇಕು. ಈ ವ್ಯಕ್ತಿ ವಿಶ್ವಾಸದಲ್ಲಿ ನಿಯಂತ್ರಣಕ್ಕೆ ಬಂದ. ಆತ ಯೇಸುವಿನ ಮುಂದೆ ಬಂದು ಮೊಣಕಾಲೂರಿದ. ಮೊಣಕಾಲೂರಿದಷ್ಟು ಸುಲಭ ಇಲ್ಲ ಒಬ್ಬ ಕುಷ್ಠರೋಗಿಗೆ. ನೋಡಿ, ಸಾಷ್ಟಾಂಗವೆರಗುವುದು, ಮೊಣಕಾಲೂರುವುದು ಅಂದ್ರೆ ಸರೆಂಡರ್, ಸಮರ್ಪಿಸಿದ. ಆತ ಹೇಳಿದ, ತಾವು ಮನಸ್ಸು ಮಾಡಿದಲ್ಲಿ ನನ್ನನ್ನು ಗುಣ ಮಾಡಬಲ್ಲಿರಿ ಎಂದು ದೈನ್ಯದಿಂದ ಬೇಡಿಕೊಂಡ. ಆತ ಬೇಡಿಕೊಂಡ. ಯೇಸುವಿನ ಮನ ಕರಗಿತು. ನೋಡಿ, ಯಾವಾಗ ಕುಷ್ಠರೋಗಿ, ನಾವು ಯೇಸುವಿನ ಹತ್ರ ಬರ್ತೀವಿ, ನಾವು ಪ್ರಾರ್ಥಿಸ್ತೀವಿ, ದೇವರ ವಾಕ್ಯ ಓದ್ತೀವಿ, ನಾವು ಕಷ್ಟ ಇದ್ದರೂ ಕೂಡ, ತೊಂದರೆ ಇದ್ರೂ ಕೂಡ ಭಾನುವಾರದ ಬಲಿಪೂಜೆಯಲ್ಲಿ ನಾವು ಭಾಗವಹಿಸ್ತೀವಿ, ಅರ್ಪಿಸ್ತೀವಿ, ಅಲ್ಲಿ ಯೇಸುವಿನ ಪ್ರಸನ್ನತೆ ಕೆಲಸ ಮಾಡುತ್ತೆ. ಯೇಸುವಿನ ಮನ ಕರಗಿತು. ಒಂದು ಹೆಜ್ಜೆ ತಗೊಳ್ಳಿ, ದೇವರು 1000 ಹೆಜ್ಜೆ ತಗೊಳ್ತಾರೆ. ಆದ್ದರಿಂದ ನಮಗೆ ಸ್ವಾತಂತ್ರ್ಯ ಇದೆ ಅಂತೇಳಿ ಏನೇನು ಮಾಡ್ತಾ ಕೂತ್ಕೊಳ್ಳೋದು ಅಲ್ಲ. ಯೇಸು ಏನ್ ಮಾಡಿದ್ರು? ಕೈ ಚಾಚಿ, ಕುಷ್ಠರೋಗಿಯನ್ನು ಯಾರು ಮುಟ್ಟಬಾರದು, ಕೈ ಚಾಚಿ ಕುಷ್ಠರೋಗಿಯನ್ನು ಮುಟ್ಟಿ, ಖಂಡಿತವಾಗಿಯೂ ನನಗೆ ಮನಸ್ಸಿದೆ, ನಿನಗೆ ಗುಣವಾಗಲಿ. ಯೇಸುವಿಗೆ ಸೌಖ್ಯ ಕೊಡಲು ಮನಸ್ಸಿದೆ, ನಿನಗೆ ಕೇಳಲು ಮನಸ್ಸಿದೆಯಾ? ಯೇಸುವಿನ ಹತ್ತಿರ ಬರಲು ಮನಸ್ಸಿದೆಯಾ? ಯೇಸುವಿನಲ್ಲಿ ವಿಶ್ವಾಸವಿಡಲು ಮನಸ್ಸಿದೆಯಾ? ಆತನ ಕುಷ್ಠ ಮಾಯವಾಯಿತು. ಯೇಸು ಸ್ಪರ್ಶ, ಕುಷ್ಠ ಮಾಯವಾಯಿತು. ಅವನು ಗುಣ ಹೊಂದಿದನು. ತದನಂತರ ಅಳವಡಪಡಿ ಕೇಳಿದ ಪ್ರಕಾರ ಯಾಜಕನಿಗೆ ತೋರಿಸಬೇಕಲ್ಲ, ನೀನು ಯಾಜಕನ ಬಳಿಗೆ ಹೋಗು, ಮೋಶೆಯ ಪ್ರಕಾರ ವಿಧಿವಿಧಾನಗಳನ್ನು ಪೂರೈಸು, ನೀನು ವಾಪಸ್ ಹೋಗು, ಸಾಕ್ಷಿಯಾಗು. ನೋಡಿ, ಇವತ್ತು ನನಗೆ ಸೌಖ್ಯ, ನಿಮಗೆ ಸೌಖ್ಯ ಸಿಕ್ಕಿದ್ರೆ ಅದು ಸಾಕ್ಷಿಯಾಗಲು. ಆತ ಹೋಗಿ ಊರಲ್ಲೆಲ್ಲ ಯೇಸುವಿನ ಬಗ್ಗೆ ಸಾರಿದ. ಅದರಿಂದ ಯೇಸುವಿಗೆ ಬಹಿರಂಗ ಪಟ್ಟಣಗಳು ಹೋಗಲು ಆಗಲಿಲ್ಲ. ನಿರ್ಜನ ಪ್ರದೇಶಗಳಲ್ಲಿ ಇರತೊಡಗಿದರು, ಜಾಸ್ತಿ ಪ್ರಾರ್ಥನೆ ಮಾಡಲು ತೊಡಗಿದರು. ಅನೇಕ ಬಾರಿ ಇಂಥ ಅನುಭವಗಳು ನಮ್ಮ ಜೀವನದಲ್ಲೂ ಆಗುತ್ತವೆ. ಆತ್ಮೀಯರೇ, ಇವತ್ತು ರೋಗಿಗಳಾಗಿ ನೀವಿರಬಹುದು ಅಥವಾ ಕಷ್ಟದಲ್ಲಿ ನೀವಿರಬಹುದು. ಭಯಪಡಬೇಡಿ, ಯೇಸು ನಿಮಗಾಗಿ ಇದ್ದಾರೆ. ಅದಕ್ಕೆ ಸಂತ ಪೌಲರು ಹೇಳ್ತಾರೆ, ನಾನು ಕ್ರಿಸ್ತ ಯೇಸುವನ್ನು ಅನುಸರಿಸುವಂತೆ ನೀವು ನನ್ನನ್ನು ಅನುಸರಿಸಿರಿ. ನನ್ನ ಜೀವನ ನಿಮಗೆ ಸಾಕ್ಷಿ ಜೀವನವಾಗಿದೆ. ನಾವು ಪರಸ್ಪರ ಬಾಧಕರಾಗುವುದು ಬೇಡ, ಯಾರಿಗೂ ಬಾಧಕರಾಗುವುದು ಬೇಡ.
ಸ್ವಂತ ಹಿತವನ್ನು ಲೆಕ್ಕಿಸದೆ ಯೇಸು ಸರ್ವರ ಉದ್ಧಾರಕ್ಕಾಗಿ ಅವರು ತಮ್ಮನ್ನೇ ಕರುಣಿಸಿದ್ರು, ಸಮರ್ಪಿಸಿದ್ರು. ನಾನು ಕೂಡ ಸಂತ ಪೌಲ ಹೇಳ್ತಾನೆ, ಸ್ವಂತ ಹಿತವನ್ನು ಲೆಕ್ಕಿಸದೆ ಸರ್ವರ ಉದ್ಧಾರಕ್ಕಾಗಿ ನಾನು ಸೇವೆ ಮಾಡ್ತಾ ಇದ್ದೀನಿ. ಎಲ್ಲರನ್ನೂ ಎಲ್ಲದರಲ್ಲೂ ಮೆಚ್ಚಿಸಲು ಪ್ರಯತ್ನಿಸುತ್ತೇನೆ. ನಾನು ಕ್ರಿಸ್ತ ಯೇಸುವನ್ನು ಅನುಸರಿಸುವಂತೆ ನೀವು ಯೇಸುವನ್ನು ಅನುಸರಿಸಿರಿ. ಕುಷ್ಠರೋಗಿ ಯೇಸುವನ್ನು ಅನುಸರಿಸಿದ. ಇವತ್ತು ನಾವು ಯೇಸುವನ್ನು ಅನುಸರಿಸೋಣ, ವಾಕ್ಯವನ್ನು ನಾವು ಧ್ಯಾನಿಸೋಣ. ಆತ್ಮೀಯರೇ, ಅವರು ಗುಣ ಹೊಂದಿದ್ದು ಗಿಡ ಮೂಲಿಕೆಗಳಿಂದಲ್ಲ, ಮೆತ್ತಗೆ ಮಾಡುವಂತ ಮುಲಾಮಿನಿಂದಲ್ಲ, ಅದಾಯಿತು ಸರ್ವೇಶ್ವರನಿಂದ ವಾಕ್ಯದಿಂದ. ಸುಜ್ಞಾನ 16:12, ಕೀರ್ತನೆ 107 17-20 ನೀವು ಓದಿ. ಪಾಪಿಗಳಾದರೂ ಅವರು, ರೋಗಿಗಳಾದರೂ ಪಾಪಗಳ ನಿಮಿತ್ತ, ಅನಾಚಾರದ ದುರಾಚಾರದ ನಿಮಿತ್ತ ಆ ಎಲ್ಲ ಅನ್ನ ಆಹಾರಗಳಿಗೆ ಅಸಹ್ಯಪಟ್ಟರು. ಮರಣದ ದ್ವಾರಕ್ಕೆ ಅವರು ತಲುಪಿದರು. ಅಲ್ಲಿ ಅವರು ಮೊರೆಯಿಟ್ಟಾಗ ದೇವರು ತಮ್ಮ ವಾಕ್ಯವನ್ನು ಕಳುಹಿಸಿ ಅವರನ್ನು ಸ್ವಸ್ಥಪಡಿಸಿದರು. ಇವತ್ತು ದೇವರೇ ನಮಗೆ ವಾಕ್ಯವಾಗಿ ಬಂದಿದ್ದಾರೆ. ಯೇಸು ಸ್ವಾಮಿ ಪರಮ ಪ್ರಸಾದದಲ್ಲಿ, ದೇವರ ವಾಕ್ಯದಲ್ಲಿ, ಎಫೆಸದವರಿಗೆ ಬರೆದ ಪತ್ರಿಕೆ 6:17 ಪವಿತ್ರಾತ್ಮರ ಕೊಡುಗೆಯಾಗಿದೆ ಈ ದೇವರ ವಾಕ್ಯ. ದೇವರ ವಾಕ್ಯದಲ್ಲಿ ನಾವು ಪವಿತ್ರ ಆತ್ಮರಲ್ಲಿ ತುಂಬಲ್ಪಡುತ್ತೀವಿ. ದೇವರ ಶಕ್ತಿಯಲ್ಲಿ ನಾವು ತುಂಬಲ್ಪಡುತ್ತೀವಿ. ಎಲ್ಲ ಕೇಡುಗಳಿಂದ ಬಿಡುಗಡೆ ಹೊಂದುತ್ತೇವೆ. ಇವತ್ತು ಸುವಾರ್ತೆ ಆಲಿಸಿದ ನೀವೆಲ್ಲರೂ ಪರಿಶುದ್ಧಾತ್ಮ ಭರಿತರಾಗಿರಿ. ಎಲ್ಲ ಕೇಡುಗಳಿಂದ ದೇವರು ನಿಮ್ಮನ್ನು ರಕ್ಷಿಸಲಿ. ನಿಮ್ಮ ಕುಟುಂಬಕ್ಕೆ ಹಿತವಾಗಲಿ, ಊರಿಗೆ ಹಿತವಾಗಲಿ, ಧರ್ಮ ಕೇಂದ್ರಕ್ಕೆ ಹಿತವಾಗಲಿ, ಸಮುದಾಯಗಳಿಗೆ ಹಿತವಾಗಲಿ, ನಿಮ್ಮ ತಾಲೂಕು, ಜಿಲ್ಲೆ, ರಾಜ್ಯ, ದೇಶ, ವಿಶ್ವ, ಕೆಲಸ ಮಾಡುವ ಸ್ಥಳಗಳಲ್ಲಿ ಹಿತವಾಗಲಿ. ಆ ಸ್ಥಳಗಳಲ್ಲಿರುವ ನೀವು ಕೆಲಸ ಮಾಡುವ ವ್ಯಕ್ತಿಗಾಗಿ, ನಿಮ್ಮ ಮೇಲಾಧಿಕಾರಿಗಳಿಗಾಗಿ ಪ್ರಾರ್ಥಿಸಿ. ವೀಸಾ, ಇಮಿಗ್ರೇಷನ್ ಪ್ರಾಬ್ಲಮ್ ಇದ್ರೆ, ಕೆಲಸ ಇಲ್ಲದೆ ಇದ್ರೆ ಇವತ್ತು ಪ್ರಾರ್ಥಿಸಿ. ಯೇಸುವಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಅನಾರೋಗ್ಯ ಹಾಸಿಗೆಯಲ್ಲಿದ್ದೀರಿ, ಕಷ್ಟದಲ್ಲಿದ್ದೀರಿ, ನೋವಿನಲ್ಲಿ, ನಿರಾಶೆಯಲ್ಲಿದ್ದೀರಿ, ಜುಗುಪ್ಸೆಯಲ್ಲಿದ್ದೀರಿ, ನೀವು ಭಯಪಡಬೇಡಿ. ಯೇಸು ನಿಮಗಾಗಿದ್ದಾರೆ. ಆ ಯೇಸು ನಾಮದಲ್ಲಿ ನಿಮಗೆ ಜಯ, ಬಿಡುಗಡೆ, ಸೌಖ್ಯ, ಸ್ವಸ್ಥತೆ ಸಿಕ್ಕಿದಾಗ ನೀವೆಲ್ಲರೂ ಆಶೀರ್ವಾದ ಹೊಂದಿದ್ದೀರಾ. 38 ವರ್ಷ ಕುರಿ ಬಾಗಿಲ ಬಳಿ ಇದ್ದಾತನ್ನು ಮುಟ್ಟಿದ ಯೇಸು, ಸತ್ತ ಲಾಸರಿಗೆ ಜೀವ ಕೊಟ್ಟ ಯೇಸು, ಕುರುಡರಿಗೆ ದೃಷ್ಟಿದಾನ ಮಾಡಿದ ಯೇಸು, ಕಿವುಡರಿಗೆ ಆಲಿಸುವ ಶಕ್ತಿ ಕೊಟ್ಟ ಯೇಸು ನಿಮ್ಮೆಲ್ಲರನ್ನು ಸ್ಪರ್ಶಿಸಲಿ, ಅಭಿಷೇಕಿಸಲಿ. ನಿಮ್ಮೊಳಗಡೆ ಇರುವ ರೋಗ, ರುಜಿನ, ಬಾಧೆ, ಪೀಡೆ, ಪಿಚಾಚಿಗಳ ಶಕ್ತಿಗಳು ಬಿಟ್ಟು ಸುಟ್ಟು ಬೂದಿಯಾಗಲಿ. ದುಶ್ಚಟ, ದುರ್ಗುಣ, ದುರ್ವ್ಯಾಮಗಳು ಬಿಟ್ಟು ಹೋಗಲಿ. Touch them, Lord, anoint them, Lord, heal them for your glory. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಜೋಳ ತಂದೆಯೇ, ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಫಾದರ್ ಫ್ರಾಂಕ್ಲಿನ್ ಡಿಸೋಜ, ಶಿವಮೊಗ್ಗ ಧರ್ಮಕ್ಷೇತ್ರ. ನನಗಾಗಿಯೂ ನನ್ನ ಸ್ವಾರ್ಥ ಸೇವೆಗಾಗಿಯೂ, ವಿಶೇಷವಾಗಿ ಈ ಸ್ವಾರ್ಥ ಸರ್ವರಿಗೂ ತಲುಪುವಂತೆ ನೀವೆಲ್ಲರೂ ನನ್ನ ಸ್ವಾರ್ಥೆಯಲ್ಲಿ ಸಹಾಯ ಮಾಡಿರಿ. ನಿಮ್ಮ ಮೊಬೈಲ್ನಲ್ಲಿ ಈ ಸ್ವಾರ್ಥೆಯನ್ನು ಇತರರೊಡನೆ ಹಂಚಿಕೊಳ್ಳಿರಿ. ಆಮೆನ್. ಗಾಡ್ ಬ್ಲೆಸ್ ಯು.